ರಾಜಕಾರಣ ಒಂದು ಗಾಜಿನ ಮನೆ ಇದ್ದಂತೆ. ಇಂತಹ ರಾಜಕಾರಣದಲ್ಲಿ ನಮ್ಮ ನಾಯಕರಾದ ಚೆಲುವಸ್ವಾಮಿಯವರ ಹೋರಾಟ ಮಂಡ್ಯ ಹಾಲು ಒಕ್ಕೂಟವನ್ನ ಉಳಿಸುವ ಗುರಿಯಾಗಿದೆ ಎಂದು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣೇಗೌಡರು ಹೇಳಿದರು. ಅವರು ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಮ್ಮ ಜಿಲ್ಲೆ ಹಾಗೂ ನಮ್ಮ ತಾಲೂಕಿನ ಜನತೆ ಅವರ ಮೇಲಿರುವ ಅಭಿಮಾನ ಹಾಗೂ ಹೋರಾಟಗಳು ಅಭಿಮಾನವಿದ್ದು ಮಂಡ್ಯ ಜಿಲ್ಲಾ ಪ್ರಕರಣದ ಗಂಭೀರತೆಯಲ್ಲಿ ನಮ್ಮ ನಾಯಕರು ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದು, ರೈತರ ಜೀವನಾಡಿಯಾಗಿರುವ ಹಾಲು ಒಕ್ಕೂಟವು ಮುಳುಗುವ ಹಡಗಿನಂತೆ ಆಗಬಾರದು ಎಂದು ಹೇಳಿದರು. ಸ್ವಾಮಿ ಕುಮಾರಸ್ವಾಮಿ ಅವರೇ, ನಿಮ್ಮ ಬಗ್ಗೆ ಈ ಜಿಲ್ಲೆಯ ಜನ ನಿಮ್ಮ ತಂದೆ ಬಗ್ಗೆ ಅಪಾರ ಗೌರವ ಇಟ್ಟಿದ್ದಾರೆ. ನಿಮ್ಮ ಜಿಲ್ಲೆನೇ ಗೆಲ್ಲಿಲ್ಲ ನೀವು ಪೂರ್ತಿ, ಆದರೆ ಈ ಜಿಲ್ಲೆನೇ ನಿಮ್ಮ ಮೇಲೆ ನಂಬಿಕೆ ಇಟ್ಟು 7 ಗೆಲ್ಲಿಸ್ಕೊಟ್ರು. ಈ ಜಿಲ್ಲೆನಲ್ಲಿ ಏನಾಗಿದೆ ಇವತ್ತು? ಮೈಸೂರು ಹಾಳಾಗೋಗಿದೆ, TSSಗೆ ಹಾಳಾಗೋಗಿದೆ, ಬೆಳಗುಳದ ಕಾಗದ ಕಾರ್ಖಾನೆ ಹಾಳಾಗೋಗಿದೆ, 5 ಅಸ್ಟೇಟ್ ಫ್ಯಾಕ್ಟ್ರಿ ಹಾಳಾಗೋಗಿದೆ. ಇನ್ನೊಂದೇ ಒಂದಿರೋದು ಈ ಜಿಲ್ಲೆಯಲ್ಲಿ ಯಾವುದು? ಮನಮೂಲು ಲಕ್ಷಾಂತರ ಜನ ರೈತರಿಗೆ, ಹಾಲು ಉತ್ಪತ್ತಿ ಮಾಡ್ತಕ್ಕಂಥ ರೈತರಿಗೆ, ಅವರ ಉತ್ಪಾದನೆಗೆ ಒಳ್ಳೆ ಬೆಲೆ ಕೊಡ್ತಕ್ಕಂಥ ಒಂದು ಸಂಸ್ಥೆ ಈ ಮನ್ಮೂಲ್ ಸಂಸ್ಥೆ ಇದೆ. ಈ ಸಂಸ್ಥೆಯ ಮುಚ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನ. ಇದ್ರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ರಾಜಕಾರಣ ಮಾಡೋದು ಒಂದು ಗಾಜಿನ ಮನೆ. ನಾವು ದಪ್ಪ ನೋಡಿದ್ರೆ ಅವ್ರು ಸಣ್ಣಗೆಲ್ಲರೂ ಹೊಡೆದೇ ಹೊಡಿತಾರೆ. ಅದರ ಪರಿಜ್ಞಾನ ಎಲ್ಲ ರಾಜಕಾರಣಿಗಳಿಗೆ ಇರಬೇಕು ಅಂತ ಹೇಳ್ತೇನೆ. ನಿಮಗೆ ದೊಡ್ಡವರಿಗೆ ಅಡ್ವೈಸ್ ಮಾಡ್ತಕ್ಕಂಥ ಶಕ್ತಿಶಾಲಿ ನಾನಲ್ಲ. ಆದ್ದರಿಂದ ದಯಮಾಡಿ ಈ ಸ್ಪಷ್ಟೀಕರಣವನ್ನ ನಾವು ಹಾಕಬೇಕು. ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನ, ತಿಮ್ಮರಾಯಿಗೌಡ, ದಿನೇಶ್, ಪುರಸಭಾ ಸದಸ್ಯರಾದ ತಿಮ್ಮಪ್ಪ, ರಮೇಶ್, ರಾಜೇಗೌಡ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ನಾಗಮಂಗಲ.